ಕಳವು ಯತ್ನಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆ ಎದುರಿಸ್ತಾ ಇದ್ದ ಯುವಕನೊಬ್ಬ ಸಾವಿಗೀಡಾದ ಘಟನೆ ನಿನ್ನೆ ನಗರದಲ್ಲಿ ನಡೆದಿದೆ. ಓರ್ವ ಮಾರಿಗುಡಿ ಬಳಿಯ ನಿವಾಸಿ ರಾಜೇಶ್ ಕುಮಾರ್ ಮೃತ ಯುವಕ. ಶುಕ್ರವಾರ ಮುಂಜಾನೆ ನಗರದ ಜ್ಯೋತಿ ಸಮೀಪ ರಾಜೇಶ್ ಕುಮಾರ್ ಮತ್ತು ಇನ್ನೋರ್ವ ಯುವಕ ಸುರತ್ಕಲ್ ಸಮೀಪದ ರೈಲ್ವೆ ಕ್ವಾರ್ಟರ್ಸ್ನ ಸತೀಶ್ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇರ್ತಾರೆ. ಗಸ್ತು ನಿರತ ಪೊಲೀಸರು ಸಂಶಯದ ಮೇಲೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಬಳಸಲಾಗ್ತಾ ಇರುವ ಕಬ್ಬಿಣದ ಸರಳುಗಳನ್ನು ಕಳವು ಮಾಡಲು ಯತ್ನಿಸ್ತಾ ಇರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ಪೊಲೀಸರು ತಕ್ಷಣ ಇಬ್ಬರನ್ನೂ ಕೂಡ ಬಂದರು ಠಾಣೆಗೆ ಕರೆದೊಯ್ತಾರೆ. ಮಧ್ಯಾಹ್ನದ ಬಳಿಕ ಪೊಲೀಸರ ವಶದಲ್ಲಿದ್ದ ರಾಜೇಶ್ ಸಾವಿಗೀಡಾಗಿತ್ತು ಅನುಮಾನ ವ್ಯಕ್ತವಾಗಿದೆ. ಈ ಬಗ್ಗೆ ಬಂದರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ರಾಜೇಶ್ ತನ್ನ ಸ್ನೇಹಿತನ ಜೊತೆ ಶುಕ್ರವಾರ ಮುಂಜಾನೆ 3:30ಕ್ಕೆ ನಗರದ ಜ್ಯೋತಿಯ ಬಳಿ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇರ್ತಾನೆ. ಪೊಲೀಸರು ವಿಚಾರಣೆಗಾಗಿ ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ತಾರೆ. ಈ ಸಂದರ್ಭ ಆರೋಪಿಗಳು ತಾವು ಕುಡಿತದ ಚಟ ಹೊಂದಿದ್ದು ಕುಡಿತಕ್ಕಾಗಿ ಹಣ ಹೊಂದಿಸಲು ಸ್ಮಾರ್ಟ್ ಸಿಟಿ ಕಾಮಗಾರಿಗಾಗಿ ಇಟ್ಟಿದ್ದ ಕಬ್ಬಿಣದ ಸರಳುಗಳನ್ನು ಕಳವು ಮಾಡಲು ಯತ್ನ ಮಾಡ್ತಾ ಇರುವ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಆರೋಪಿಗಳನ್ನ ಬಂದರು ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಿಸಲಾಗಿದೆ. ಅಲ್ಲದೆ ಊಟ ತಿಂಡಿಯನ್ನ ನೀಡಲಾಗಿದೆ. ಮಧ್ಯಾಹ್ನ 3:20 ವೇಳೆಗೆ ರಾಜೇಶ್ ಎಂಬಾತನಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದ್ದು ತಕ್ಷಣ ಆತನನ್ನ ನಗರದ ವೆನ್ಲಾಕ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಅಷ್ಟರಲ್ಲೇ ಆತ ಸಾವಿಗೀಡಾಗಿರುವುದನ್ನು ವೈದ್ಯರು ಖಚಿತಪಡಿಸಿದ್ದಾರೆ ಅಂತ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಪೊಲೀಸರ ವಶದಲ್ಲಿರುವಾಗಲೇ ಯುವಕ ಸಾವಿಗೀಡಾಗಿರುವ ಬಗ್ಗೆ ಮನೆ ಮಂದಿ ಅನುಮಾನ ವ್ಯಕ್ತಪಡಿಸಿದ್ದು ತನಿಖೆ ನಡೆಸಲು ಒತ್ತಾಯಿಸಿದ್ದಾರೆ. ಇಬ್ಬರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಿದ್ದು ಅಲ್ಲಿ ಸ್ಮಾರ್ಟ್ ಸಿಟಿಗೆ ಸಂಬಂಧಿಸಿದಂಥ ಕಬ್ಬಿಣದ ಸರಳುಗಳನ್ನು ಒಂದು ಪೆಂಡಿ ರೀತಿಯಲ್ಲಿ ಕಟ್ಕೊಂಡು ತೊಗೊಂಡೋಗ್ಬೇಕಂತ ನಮ್ಮ ನೈಟ್ ಬೀಟ್ ಸಿಬ್ಬಂದಿ ಇತ್ತು. ಅವ್ರಿಗೆ ಅಡ್ಡ ಸಿಕ್ಕಿದ್ದಾರೆ. ಸಿಕ್ಕಾಗ ನಮ್ಮ ನೈಟ್ ರೌಂಡ್ ಆಫೀಸರ್ ಯಾರಿರ್ತಾರೆ ಅವ್ರಿಗೆ ಕರೆಸ್ಬಿಟ್ಟು ಈ ಥರ ಇದ್ದಾರೆ ಅಂತ ಅವರಿಬ್ಬರನ್ನ ವಶಕ್ಕೆ ತೊಗೊಂಡು ನಮ್ಮ ಉತ್ತರ ಪೊಲೀಸ್ ಠಾಣೆ, ಬಂದರ್ ಪೊಲೀಸ್ ಠಾಣೆ ಅಂತ ಕೂಡ ಕರೀತಾರೆ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾದಮೇಲೆ ಅವ್ರದ್ದು ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡಿಕೊಂಡು ಸ್ವಲ್ಪ ಅವರಿಗೆ ಕೆಲವು ಕುಡಿತದ ಅಭ್ಯಾಸ ಇತ್ತು, ಅದಕ್ಕಾಗಿ ಇದನ್ನು ತೊಗೊಂಡೋಗಿ ಮಾರಾಟ ಮಾಡಲಿಕ್ಕೆ ಬಂದಿದ್ದೀವಿ ಅಂತ ಹೇಳಿರ್ತಾರೆ. ಅದಾದಮೇಲೆ ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ ಮತ್ತು ಲಂಚ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಈ ಹಿಜಾಬ್ ಮತ್ತು ಕೇಸರಿ ಶಾಲ್ ರಿಲೇಟೆಡು ಬಂದೋಬಸ್ತು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಿರೋದ್ರಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳೆಲ್ಲ ಬೇರೆ ಕೆಲ ಕರ್ತವ್ಯದಲ್ಲಿ ನಿಯೋಜನೆ ಮಾಡ್ತಾರೆ. ಸೊ ಅಷ್ಟರಲ್ಲಿ ಸುಮಾರು ಒಂದು 3:20 ಸಮಯದಲ್ಲಿ ಅವನು ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಇಬ್ಬರಲ್ಲಿ ಒಬ್ಬ ಹುಡುಗ ರಾಜೇಶ್ ಅಂತ ಸುಮಾರು 30 ವರ್ಷ ವಯಸ್ಸು, ಮದುವೆ ಆಗಿಲ್ಲ ಅಂದರೆ ಇಲ್ಲೇ ನಮ್ಮ ಉರ್ವ ಮಾರ್ಕೆಟ್ ಹತ್ರ ಅವನ ಮನೆ ಇರ್ತದೆ. ಸೊ ಅವನ ದೊಡ್ಡಮ್ಮ ಮತ್ತು ತಾಯಿ ಜೊತೆಯಲ್ಲಿ ಇರ್ತಾರೆ. ಸೊ ಅವನು ಏಕಾಏಕಿ ಸ್ವಲ್ಪ ಎದೆನೋವು ಬರ್ತಾಯಿದೆ ಮತ್ತು ಮೈಯೆಲ್ಲ ಬೆವರ್ತಾ ಇದೆ ಅಂತಂದು ಹೇಳಿದ. ಇದಕ್ಕಾಗಿ ನಮ್ಮ ವಾಹನದಲ್ಲಿ, ಪೊಲೀಸ್ ವಾಹನದಲ್ಲಿ ಅವನ್ನ ವೆನ್ಲಾಕ್ ಆಸ್ಪತ್ರೆಗೆ ತೊಗೊಂಬಂದಾಗ ಅಲ್ಲಿ ಮೃತ ಹೊಂದಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ನಂತರದಲ್ಲಿ ಅವರ ಕುಟುಂಬ ಸದಸ್ಯರಿಗೆ ನಾವು ಸಂಪರ್ಕ ಮಾಡಿ ಯುದ್ಧ ವಿಚಾರ ಹೇಳಿದ ಮೇಲೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಭಾಳ ಸ್ಪಷ್ಟವಾಗಿ ಸುಮಾರು ಅವನಿಗೆ ಅಂದರೆ ಆ ಹುಡುಗನಿಗೆ 18 ವರ್ಷ ವಯಸ್ಸು ಇದ್ದಾಗಿನಿಂದನೂ ಸ್ವಲ್ಪ ಕುಡಿತದ ಅಭ್ಯಾಸ ಇದೆ. ಹಾಗಾಗಿ ಅವನ ಸ್ನೇಹಿತರ ಜೊತೆ ಸೇರಿಕೊಂಡು ಈ ಥರ ರಾತ್ರಿ ಎಲ್ಲ ಓಡಾಡೋದು, ಅಲ್ಲಿ ಓಡಾಡೋದು ಎಲ್ಲ ಮಾಡ್ತಾಯಿದ್ದ. ಅಷ್ಟಾಗಿಯೂ ಕೂಡ ಪೊಲೀಸ್ ಠಾಣೆಯಲ್ಲಿ ಈ ಥರ ಘಟನೆ ನಡೆದಿದೆ ಅಂತ ಹೇಳಿದ್ರು. ಇದೇನಾಗಿದೆ, ಯಾಕಾಗಿ ಒಂದು ಸಾವಾಯಿತು ಅನ್ನೋದ್ರ ಬಗ್ಗೆ ನಮಗೆ ಪಾರದರ್ಶಕವಾದ ತನಿಖೆಯನ್ನು ಮಾಡಬೇಕು ಅಂತಂದು ಮನವಿ ಮಾಡಿದ್ದಾರೆ. ನಮ್ಮ ಕುಡ್ಲ ಈಗ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಂ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲ 24/7 ಇದು ವಿಶ್ವಾಸದ ಪ್ರತಿಬಿಂಬ.